ಹುಬ್ಬಳ್ಳಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನು ಪಾಲಿಸಲಿಕ್ಕೆ ತಾಕತ್ತಿಲ್ಲದೆ ಹೋದರೆ ನೀವು ಅಧಿಕಾರ ಬಿಟ್ಟು ಕೆಳಗಿಳಿಯಿರಿ. ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ನೀಡಿರುವ ಪ್ರಚೋದನಕಾರಿ ಹೇಳಿಕೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಮೈಕ್ ಬಳಕೆ ವಿಚಾರದಲ್ಲಿ ಬಿಜೆಪಿಗೆ ಸಾಧ್ಯವಾಗದಿದ್ದರೆ ಅಧಿಕಾರದಿಂದ ಕೆಳಗಿಳಿಯಲಿ, ನನಗೆ 24 ಗಂಟೆಗಳ ಸಮಯ ನೀಡಲಿ, ನ್ಯಾಯ ಪಾಲಿಸದವರಿಗೆ ಗುಂಡು ಹೊಡೆಯಲು ಆದೇಶ ಜಾರಿಗೊಳಿಸುತ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಮುತಾಲಿಕ್ ಅವರನ್ನು ತಕ್ಷಣವೇ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷ ತಾಜುದ್ದೀನ್ ಶರೀಫ್ ಮನವಿ ಮಾಡಿದ್ದಾರೆ. ತುಮಕೂರು ಉಪ ವರಿಷ್ಠಾಧಿಕಾರಿಗಳಿಗೆ ನಾವು ಒಂದು ದೂರು ದಾಖಲಿಸಿದ್ದೇವೆ. ನಮ್ಮ ಏನು ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಕದಡುವ ಕೆಲಸ ಈ ದಿನನಿತ್ಯ ಮಾಡ್ಕೊಂಡು ಬರ್ತಾ ಇರುವಂತಹ ಪ್ರಮೋದ್ ಮುತಾಲಿಕ್ ರವರು ಜೂನ್ 2ರಂದು ಹುಬ್ಬಳ್ಳಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನು ಪಾಲಿಸಲಿಕ್ಕೆ ತಾಕತ್ತಿಲ್ಲದೆ ಹೋದರೆ ನೀವು ಅಧಿಕಾರ ಬಿಟ್ಟು ಕೆಳಗಿಳಿಯಿರಿ, ಈ BJP ಸರ್ಕಾರದವರು ಕೆಳಗಿಳಿಯಿರಿ, ನಾನು 24 ಗಂಟೆ ಒಳಗಡೆ ಆದೇಶವನ್ನು ಗುಂಡು ಹೊಡೆದು ಪಾಲಿಸುತ್ತೇನೆ ಅಂತ ಒಂದು ಸಂದೇಶ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ. ಆ ಸಂದೇಶದಿಂದ ನಮ್ಮ ಏನು ಯುವಕರು ಅದರಿಂದ ಯುವಕರಲ್ಲಿ ಪ್ರಚೋದನಕಾರಿ ಮಾತು ಮತ್ತು ಪ್ರತ್ಯುತ್ತರವಾಗಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಶಾಂತಿಯುತ ರಾಜ್ಯದಲ್ಲಿ ಇವರು ಇಂಥ ಹೇಳಿಕೆಗಳು ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ನ್ಯಾಯಾಂಗ ಏನು ಕೆಲಸ ಮಾಡ್ತಾಯಿದೆ, ರಾಜ್ಯ ಸರ್ಕಾರ ಏನು ಕೆಲಸ ಮಾಡ್ತಾಯಿದೆ ಅದ್ರ ವಿರುದ್ಧ ಇವರು ಮಾತಾಡ್ತಾ ಇರೋದು ನೋಡಿದ್ರೆ ಇವರು ನಮ್ಮ ರಾಜ್ಯದಲ್ಲಿ ಶಾಂತಿ ಕದಡುವ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ. ಮತ್ತು ಇವರಿಗೆ ಯಾವುದೇ ರೀತಿಯ ಕಠಿಣ ರೀತಿಯ ಕಾನೂನು ಕ್ರಮ ತಗೊಂಡಿದ್ದಲ್ಲೇ ಅದಕ್ಕೆ ಸರ್ಕಾರ ನೇರ ಹೊಣೆ ಆಗುತ್ತದೆ. ಇವರಿಗೆ ಮೊದಲನೇ ಕಾನೂನು ಕ್ರಮ ತೊಗೊಂಡಿರ್ತಿದೆ, ಇಂಥದ್ದೆಲ್ಲ ಮಾತಾಡ್ತಿರ್ಲಿಲ್ಲ. ಮತ್ತು ಅವರು ಇನ್ನೊಂದು ವಾರ್ನಿಂಗ್ ಏನು ಕೊಡ್ತಾರೆ, 8ನೇ ತಾರೀಕಿಗೆ ಅಂದರೆ ಇವತ್ತು ಎಲ್ಲ BJP MLA ಮತ್ತು ಮಂತ್ರಿಗಳ ಮನೆ ಮುಂದೆ ನಾವು ಇವತ್ತು ಪ್ರತಿಭಟನೆ ಮಾಡ್ತೇವೆ ಅಂತ ಗಡುವು ನೀಡಿರ್ತಾರೆ. ಅದಕ್ಕಾಗಿ ಪೊಲೀಸ್ ಇಲಾಖೆ ತನ್ನ ಕೆಲಸ ಮಾಡ್ತಾ ಇದೆ, ನ್ಯಾಯಾಂಗ ತನ್ನ ಕೆಲಸ ಮಾಡ್ತಾ ಇದೆ, ಶಾಸಕಾಂಗ ತನ್ನ ಕೆಲಸ ಮಾಡ್ತಾ ಇದೆ. ಇವರು ಯಾರಿಗೂ ಹೇಳೋದು ಬೇಕಿಲ್ಲ. ಇವರ ದುರುದ್ದೇಶ ನಮ್ಮ ಶಾಂತಿಯುತ ನಾಡನ್ನು ಶಾಂತಿ ಹಾಳು ಮಾಡ್ತಾ ಇದೆ. ಅದಕ್ಕಾಗಿ ಇವರ ವಿರುದ್ಧ ನಮ್ಮ ಒಂದು ದೂರು ಇವತ್ತು ನಮ್ಮ SP ಸಾಹೇಬರ ಮೂಲಕ ಕೊಟ್ಟಿದ್ದೇವೆ. ಇದಕ್ಕೆ ವಿರುದ್ಧ ದೂರು ದಾಖಲಿಸಿಕೊಂಡು ಕಠಿಣ ಶಿಕ್ಷೆ ನೀಡಬೇಕಂತ ನಾವು SP ಸಾಹೇಬರಲ್ಲಿ ಮನವಿ ಮಾಡಿರ್ತೇವೆ. ತಾಜುದ್ದೀನ್ ಶರೀಫ್, ಜಿಲ್ಲಾಧ್ಯಕ್ಷ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ, ತುಮಕೂರು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.